ಹಲೋ. ಹಲೋ, ನಮಸ್ತೆ. ಸೂರ್ಯಪ್ರಸಾದ್ ಬಂಟ್ವಾಳ. ನಮಸ್ಕಾರ ಸರ್. ಯುದ್ಧವೆಂದರೆ ವಿನಾಶವೇ ಹೊರತು ವಿಕಾಸವಲ್ಲ. ಹೌದೌದು. ಅದು ಮಾನವ ಮೊದಲು ತಿಳ್ಕೋಬೇಕೆ. ದೇಶ ನೋಡಿ, ಭೂಮಿ ಮತ್ತು ನಮ್ಮ ಸೂರ್ಯ ಚಂದ್ರ ಒಬ್ಬನೇ ಜಗತ್ತಿಗೆ. ನಾವು ಬೇರೆ ಬೇರೆ ದೇಶಗಳಲ್ಲಿ ಇರಬಹುದು, ರಾಷ್ಟ್ರಗಳಲ್ಲಿ ಇರಬಹುದು, ಆದ್ರೆ ಒಡೆದಾಟ ಮಾಡಿದ್ರೆ ಎಷ್ಟು ಪ್ರಕೃತಿಗೆ ನಾಶ ಆಗುತ್ತೆ. ಈಗ ಅಮೆರಿಕ ದೊಡ್ಡ ದೊಡ್ಡ ಮಾತಾಡ್ತಾರೆ, ಪ್ರತಿಯೊಂದು ದೇಶವು ದೊಡ್ಡ ದೊಡ್ಡ ವಿಷಯ ಮಾತಾಡ್ತಾರೆ. ಬಟ್ ನೋಡಿ, ಈಗ ಏನಾಗುತ್ತೆ ಅಂದ್ರೆ ಟೆಂಪರೇಚರ್ ಜಾಸ್ತಿ ಆಗ್ತದೆ. ಪ್ರಕೃತಿಯನ್ನು ವಿನಾಶ ಮಾಡುದು ಯಾರು ಅನ್ನೋದನ್ನು ಈಗ ಸಾಬೀತಾಯ್ತು ನೋಡಿ, ಅಲ್ವಾ? ಇನ್ನೊಂದು ನೋಡಿ, ಇನ್ನು ಮುಂದಕ್ಕೆ ಇದು ಏನಾಗಿದೆ, ಈ ಕ್ರೌರ್ಯ, ಹಿಂಸೆ, ರಕ್ತಪಾತಗಳು ಜಾಸ್ತಿ ಆಗ್ತಾ ಪ್ರಕೃತಿಯ ಮೇಲೆ ಇದು ಪರಿಣಾಮ ಬೀರಿ ನಮಗೆ ಒಂದು ದಿವಸ ಪ್ರಕೃತಿಯೇ ಮುನಿದು ನಮಗೆಲ್ಲರಿಗೂ ಬುದ್ಧಿ ಕಲಿಸುವುದನ್ನು ನಾವು ಮನುಷ್ಯ ಕುಲದವರು, ದೇಶ ಬೇರೆ ಆಗಿರ್ಬಹುದು, ಜಾತಿ ಧರ್ಮ ಮತ್ತೆ ಯಾವುದೇ ಆಗಿರ್ಬಹುದು, ಮೊದಲಾಗಿ ತಿಳ್ಕೊಳ್ಬೇಕಾಗಿದ್ದಂತ ವಿಷಯ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ, ಇವಾಗ ನಾವು ಭಾರತವು ಕೂಡ ಯಾವುದೇ ವಿವೇಚನೆ ಇಲ್ಲದೆ ವಿವೇಕ ಮತ್ತು ವಿವೇಚನೆಯನ್ನು ಬಳಸಿಕೊಂಡು ಮುಂದುವರಿಬೇಕು. ಯಾಕಂದ್ರೆ ಇದು ಎಫೆಕ್ಟ್ ಆಗುದು ಏನಪ್ಪಾ ಅಂದ್ರೆ, ಆರ್ಥಿಕವಾಗಿ ಮೊದಲು ಎಫೆಕ್ಟ್ ಆಗುದು ಆರ್ಥಿಕವಾಗಿ. ಇದು ಏನು ಯುದ್ಧ ಅಂದ್ರೆ, ಇಲ್ಲಿ ಯುದ್ಧದಲ್ಲಿ ಸೋತವ ಗೆದ್ದವ ಸೋತವ ಸತ್ತ, ಈ ಪರಿಸ್ಥಿತಿ ಆಗಿದೆ. ಇನ್ನು ಮುಂದಕ್ಕಾದ್ರೂ ಇದರಿಂದ ಜನರು ಕಲಿಬೇಕು, ಪ್ರತಿಯೊಂದು ಜಗತ್ತಿನವರು ಈ ವಿಷಯವನ್ನು ಕಲಿಬೇಕು. ಇನ್ನೊಂದು, ನಾವು ನಮ್ಮ ದೇಶದವರು ಸ್ವಾವಲಂಬಿ ಆಗುವುದನ್ನು ಕಲಿಬೇಕು. ಏನೊಂದು ಎಲ್ಲ ಡಿಪೆಂಡ್ ಆಗ್ತಾ ಹೋಗ್ತೇವೆ ನಾವು, ಪೆಟ್ರೋಲಿಯಂ ಅದು ಇದು ಡಿಪೆಂಡ್ ಆಗ್ತಾ ಹೋಗ್ತೇವೆ. ಯಾಕೆಂದ್ರೆ ನಾವು ಈಗ ಅವಶ್ಯಕತೆಗಳು ಏನು ಅನಿವಾರ್ಯತೆ ಅವಶ್ಯಕತೆಗಳನ್ನು ನಮ್ಗೆ ಸೃಷ್ಟಿ ಮಾಡಿಕೊಡ್ತವೆ. ಇವಾಗ ಯುದ್ಧ ಆಯ್ತು ನೋಡಿ, ಈಗ ನಮ್ಮ ಗುಜರಾತ್ ಬೆಲ್ಟ್ ಅಲ್ಲಿ ಅಲ್ಲಿ ಸಮುದ್ರ ಇರಬಹುದು, ಗುಜರಾತ್ ಬೆಲ್ಟ್ ಅಲ್ಲಿ ಸಮುದ್ರದ ಪಕ್ಕ ರಾಜಸ್ಥಾನ ಮತ್ತೆ ಈ ಅಂಡಮಾನ್ ಮತ್ತೆ ಕೆಲವು ಪ್ಲೇಸ್ ಗಳಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸಿಕೊಂಡು ಎಲ್ಲಿ ಪೆಟ್ರೋಲ್ಗಳು ಸಿಗ್ತವೆ ಅನ್ನೋದನ್ನು, ಅಂದ್ರೆ ಕ್ರೂಡ್ ಆಯಿಲ್ಗಳು ಸಿಗ್ತವೆ ಅನ್ನೋದನ್ನು ಅನ್ವೇಷಣೆ ಮಾಡುವಂತ ಕೆಲಸ ಈಗ ಸಾಗ್ಬೇಕು. ಇನ್ನೊಂದು, ನಾವು ಆದಷ್ಟು ಸೌರ ಶಕ್ತಿಯನ್ನು ಉಪಯೋಗ ಮಾಡುವುದನ್ನು ಕಲಿಬೇಕು. ಯಾಕಂದ್ರೆ ಯಾವುದಕ್ಕೂ ನಾವು ಸ್ವಾಭಿಮಾನಿ, ಇನ್ನಾದ್ರೂ ಪಾಠ ಕಲಿಬೇಕು. ಯಾಕಂದ್ರೆ ಇಷ್ಟವರೆಗೆ ನಾವು ಡಿಪೆಂಡ್ ಆಗ್ತಿದ್ದೇವೆ. ನಾವು ಒಂದು ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಪ್ರತಿ ಒಂದು ದೇಶದೊಳಗೆ ಎಲ್ಲಿ ಕಡಿಮೆಗೆ ಯಾವ್ದು ಸಿಗ್ತವೆ ಅದನ್ನು ಅನ್ವೇಷಣೆ ಮಾಡ್ಬೇಕು. ಒಂದೇ ದೇಶಕ್ಕೆ ನಾವು ಒಂದೇ ದೇಶವನ್ನು ಅವಲಂಬಿಸಿದ್ರೆ ಯಾವ ಪರಿಣಾಮವನ್ನು ನಾವು ಅನುಭವಿಸಬೇಕು ಅನ್ನೋದು ಈ ಯುದ್ಧದಿಂದ ಗೊತ್ತಾಗ್ತದೆ. ಅದನ್ನು ಮೊದಲು ನಾವು ಕಲ್ತ್ರೆ ನಮ್ಗೆ ಕೆಲವೊಂದು ವಿಷಯಗಳು, ಇದರಿಂದಲೇ ಅನುಭವಗಳು ಪಾಠ ಕಲಿಸ್ತವಂತ ಹೇಳ್ತಾವಲ್ಲ, ಅದು ದೇಶಕ್ಕೂ ನಮ್ಗೆ ಒಂದು ಪಾಠ. ನಮ್ಮ ರಾಜಕಾರಣಿಗಳಾಗ್ಬಹುದು, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ಈ ಬಗ್ಗೆ ಹೆಚ್ಚಿನ ಮುತುವರ್ಜಿಸಿ ನಮ್ಮ ದೇಶದ ಬಗ್ಗೆಯೂ ಕೂಡ ಸ್ವಲ್ಪ ಒಲವನ್ನು ತೋರಿಸಿಕೊಂಡು ಮುಂದಿನ ಹೆಜ್ಜೆಯನ್ನು ವಿವೇಕ ಮತ್ತು ವಿವೇಚನೆಯಿಂದ ಮುಂದುವರಿಸಬೇಕು ಅನ್ನೋದು ನಂದೊಂದು ವಿನಂತಿ. ಧನ್ಯವಾದಗಳು. ಒಳ್ಳೆಯ ಸಲಹೆ ಕಾರ್ಯ ಮಾಡಿದ ಧನ್ಯವಾದಗಳು. ಬಹಳ ಒಳ್ಳೆ ಮಾತನ್ನ ಅವರು ಹೇಳಿದ್ರು, ಪ್ರಕೃತಿಯ ವಿನಾಶ ಅಂತ. ಈಗ ಪ್ರಕೃತಿ ಕ್ರೂಡ್ ಆಯಿಲ್ ಬಗ್ಗೆ 45 ವರ್ಷಗಳಿಗೆ ತಕ್ಕ ಅಷ್ಟೇ ಇದೆ ನಮ್ಮಲ್ಲಿ ಅಲ್ಲ, ಇಡೀ ಪ್ರಪಂಚದಲ್ಲಿ ಜನ ಗೊತ್ತಿಲ್ಲ. 45 ವರ್ಷಕ್ಕೆ ಬೇಕಾದಷ್ಟು ಮಾತ್ರ ಈಗ ನಮ್ಮಲ್ಲಿ ಇರುವಂತಹದ್ದು ಅವೈಲೇಬಲ್. ಅದನ್ನ ಯಾವಾಗ ಅದು ಹೆಚ್ಚೆಚ್ಚು ಬಳಕೆ ಆದಾಗ ಯಾವುದೇ ಸಂದರ್ಭದಲ್ಲಿ ಖಾಲಿ ಆಗಬಹುದು. ಅದರಲ್ಲಿ ಒಂದೆರಡು ವಿಚಾರ ಹೇಳಿದ್ರು. ಸೌರಶಕ್ತಿಯ ಬಗ್ಗೆ ಹೇಳಿದ್ರು, ಸ್ವಾವಲಂಬನೆಯ ಬಗ್ಗೆ ಹೇಳಿದ್ರು, ಕುರುಡನ್ನ ಅಲ್ಲಲ್ಲಿ ನಾವು ಹುಡುಕಿ ಇದು ಮಾಡಬೇಕು ಅಂತ. ಒಳ್ಳೆಯ ಸಲಹೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಅದೇ ಮುಂದುವರಿಸುತ್ತೆ ಸರ್. ಈಗ ಈ ಪೆಟ್ರೋಲಿಯಂ ಉತ್ಪನ್ನಗಳಿಂದ ಹೊರ ಬಂದಾಗ ಅಂದ್ರೆ ನೀವು ಈ ವಿಚಾರಗಳನ್ನು ಬೇರೆ ಬೇರೆ ಕ್ಷೇತ್ರಗಳ ಮೇಲೆ ಯಾವುದೆಲ್ಲ ಪರಿಣಾಮ ಆಗ್ತದೆ? ಅದೇ ಈಗ ಎಲೆಕ್ಟ್ರಾನಿಕ್ ವಸ್ತುಗಳ ಉತ್ಪಾದನಾ ಕ್ಷೇತ್ರದಲ್ಲಿ ಈಗಾಗಲೇ ಪರಿಣಾಮ ಉಂಟಾಗ್ತದೆ ಇದರಲ್ಲಿ. ಯಾಕಂತ ಹೇಳಿದ್ರೆ, ನಾವು ದೊಡ್ಡ ಮಟ್ಟದಲ್ಲಿ ನಮ್ಮ ದೇಶದ ಈ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಮತ್ತು ಸ್ಮಾರ್ಟ್ ಫೋನ್ಗಳನ್ನು ಮಧ್ಯಪ್ರಾಚ್ಯ ದೇಶಗಳಿಗೆ ನಾವು ನಿರ್ಯಾತ ಮಾಡ್ತಾ ಇದ್ದೇವೆ. ಅದ್ರ ಮೇಲೆ ಹೊಡೆತ ಒಂದು ಬಿದ್ದರೆ, ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಗಳಲ್ಲಿ ನಾನು ಹೇಳಿದೆ, LNT ಅವರು ಈಗಾಗಲೇ ದೊಡ್ಡ ಮೊತ್ತದ ಒಂದು ವ್ಯವಹಾರವನ್ನು ಕೊಲ್ಲಿ ರಾಷ್ಟ್ರಗಳಿಂದ ತಗೊಂಡು ಬಂದಿದ್ದಾರೆ. ಸರಿ. ಸೊ ಮತ್ತು ಇದಕ್ಕಿಂತ ಈಗ ವಿದೇಶಕ್ಕೆ ಹೋದವರನ್ನು ನಾವೀಗ ಇದನ್ನು ವಾಪಸ್ ಅಲ್ಲಿಂದ ನಾವೀಗ ತುರ್ತಾಗಿ ಅವರನ್ನು ವಾಪಸ್ ತಗೊಂಡು ಬರ್ತಾ ಇದ್ದೇವೆ. ನಮ್ಮ ಕಾರ್ಮಿಕರು ಕೊಲ್ಲಿ ರಾಷ್ಟ್ರಗಳಲ್ಲಿ ಯಾರಿದ್ದಾರೆ ಅವರನ್ನೆಲ್ಲ. ಈಗ ಸಮಸ್ಯೆ ಅಂತ ಹೇಳಿದ್ರೆ, ಅಲ್ಲಿಂದ ವಾಪಸ್ ಬಂದವರನ್ನ ನಾವು ಯಾವ ರೀತಿಯಲ್ಲಿ ನಿರ್ವಹಣೆ ಮಾಡುವುದು, ಅವರ ಜೀವನ ಮಟ್ಟಕ್ಕೆ ಏನ್ ಕತೆ ಮುಂದೆ, ಅವರಿಗೆ ಪರ್ಯಾಯ ಉದ್ಯೋಗವನ್ನು ಕೊಡುವುದಾದ್ರೆ ಅಲ್ಲಿ ಕೆಲಸ ಏನ್ ಮಾಡ್ತಾ
ಇದ್ದಾರೆ, ಆ ಸ್ಕಿಲ್ ಅವ್ರ ಹತ್ರ ಈಗ ಉಂಟಾ? ಈಗ ನಾಳೆಗೆ ನಮ್ಮಲ್ಲಿ 1 ಎಕರೆ ಗದ್ದೆ ಇದೆ, ತೋಟ ಇದೆ, ಕೊಲ್ಲಿ ರಾಷ್ಟ್ರಗಳಲ್ಲಿ ಒಂದು ಇದು ಸ್ಮಾರ್ಟ್ ಬಜಾರಲ್ಲಿಯೋ ಎಲ್ಲೋ ಕೆಲಸ ಮಾಡ್ತಾ ಇರೋ ಡ್ರೈವರ್ ಆಗಿಯೋ ಅಥವಾ ಹೋಟೆಲ್ ಕೆಲಸ ಮಾಡಿದವರನ್ನ ನಾಳೆಗೆ ಗದ್ದೆ ಉಳುಮೆ ಮಾಡ್ಲಿಕ್ಕೆ ಹೇಳಿಕ್ಕೆ ಅವ್ರಿಗೆ ಆಗ್ತದೆ, ಆ ಸ್ಕಿಲ್ ಹೇಳಿ ಕೊಡೋದು ಬೇಡ. ಅಥವಾ ಕರೆಂಟ್ ರಿಪೇರಿ, ಎಲೆಕ್ಟ್ರಿಕಲ್ ಸ್ವಿಚ್ ರಿಪೇರಿ ಮಾಡ್ಲಿಕ್ಕೆ ಹೇಳಲಿಕ್ಕೆ ಆಗ್ತದೆ. ಸೊ ಇಂಥ ಸಾಮಾಜಿಕ ಆರ್ಥಿಕ ಉದ್ವೇಗಗಳು ಮತ್ತಷ್ಟು ಸಮಸ್ಯೆ ಉಂಟು. ಕೇವಲ ಆರ್ಥಿಕ ಕ್ಷೇತ್ರ ಅಂತೇಳಿ ಅಲ್ಲ, ಕೌಟುಂಬಿಕವಾಗಿಯೂ ಕೂಡ ಸಾಮಾಜಿಕವಾಗಿಯೂ ಕೂಡ ಸುಮಾರು ತರಹದ ಅಲೆಗಳು ಹೊಳಿತಾ ಇದ್ದಾವೆ ಇದರಲ್ಲಿ. ಅದನ್ನು ಕೂಡ ಒಂದು ನಾವು ಗಂಭೀರವಾಗಿ ತೆಗೆದುಕೊಳ್ಬೇಕಾಗತ್ತೆ, ಕೇವಲ ಕೈಗಾರಿಕೆ ಮಾತ್ರ ಅಲ್ಲ. ನಾವೇನ್ ತಿಳ್ಕೊಂಡೇವೆ ಯುದ್ಧ ಅಂದ ಕೂಡಲೇ ಏನಂತ ಎಲ್ಲರನ್ನು ವಾಪಸ್ ಕರ್ಕೊಂಡು ಬರುವ. ಹೌದು, ಆ ರೀತಿ ಮಾಡುದಂತೇಳಿ ಅಲ್ಲ, ವಾಪಸ್ ಬಂದ ಮೇಲೆ ಏನ್ ಮಾಡುದು ಅವರಿಗೆ ಪುನರ್ ಉದ್ಯೋಗದ ಅವಕಾಶ ಮಾಡಿಕೊಡ್ಬೇಕಲ್ವಾ, ಆಪರ್ಚುನಿಟಿ. ಹಾಗಾಗಿ ಸರ್, ಈಗ ಈ ಸಮಸ್ಯೆಗಳ ಜೊತೆಗೆ ಭಾಳ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಎಲ್ಲರೂ ಈಗ ದಿನಾಲು ನೋಡ್ತಾ ಇರುವಂಥದ್ದು ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ಚಿನ್ನದ ದರ ಜಾಸ್ತಿ ಆಯಿತು, ಬೆಳ್ಳಿಯ ದರ ಏನಾದರೂ ಹೆಚ್ಚಾಗಿದೆ, ಒಂದು ಬಾರಿ 300-400ವರೆಗೂ ಅಂದರೆ 4,000ದವರೆಗೂ, ಹೌದೌದು 4 ಲಕ್ಷದವರೆಗೆ ಕೆಜಿಗೆ ಹೋಗಿದೆ, ಬೆಳ್ಳಿಗೆ ಹೋಗಿದೆ. ಚಿನ್ನಕ್ಕೆ ಬಹಳ ಕಾಯ್ತಾ ಇದ್ದಾರೆ, ಯಾಕೆ ಜಾಸ್ತಿ ಆಗ್ತಾ ಇಲ್ಲ ಈ ಬಾರಿ, ಯಾಕೆ 17,000ವರೆಗೂ ಹೋಗಿದೆ. ಹೌದು, ಈಗ ಏನು ಯಾಕೆ ಅದು ಹೆಚ್ಚಾಗ್ತಾ ಇಲ್ಲ? ಅಂದ್ರೆ ಈಗ ಮೊನ್ನೆ ಸಾಧಾರಣ ಒಂದು 2 ತಿಂಗಳಿಂದ ಈಚೆಗೆ ಅಮೆರಿಕನ್ ಡಾಲರ್ ಮೇಲೆ ಇನ್ವೆಸ್ಟರ್ಸ್ಗೆ ಹೆಚ್ಚು ಭರವಸೆ ಇರಲಿಲ್ಲಾಗಿತ್ತು. ಅಂದ್ರೆ ಡಾಲರ್ ವೀಕ್ ಆಗುತ್ತೆ, ಬ್ರಿಕ್ಸ್ ನೇಷನ್ಸ್ಗಳು ಬಹಳ ಸ್ಟ್ರಾಂಗ್ ಆಗಿ ಆ ದೇಶದ ಕೇಂದ್ರ ಬ್ಯಾಂಕುಗಳು ಬಹಳ ಸ್ಪರ್ಧೆಯ ಭರಾಟೆಯಲ್ಲಿ ಚಿನ್ನವನ್ನ ಮುಕ್ತ ಮಾರುಕಟ್ಟೆಯಲ್ಲಿ ಖರೀದಿ ಮಾಡ್ತಾ ಇದ್ರು. ನಾನು ಹಿಂದೊಮ್ಮೆ ಉಲ್ಲೇಖಿಸಿದೆ ಏನಂತ ಹೇಳಿದ್ರೆ, ಭಾರತವೇ ಸುಮಾರು 873 ಟನ್ನಷ್ಟು ಗೋಲ್ಡ್ ಅನ್ನ ದಾಸ್ತಾನು ಮಾಡ್ಕೊಂಡಿದ್ರೆ, ಜರ್ಮನಿ 3,000+ ಟನ್ನಷ್ಟು ಜರ್ಮನಿಯಲ್ಲಿದ್ರೆ, ಅಮೆರಿಕದ 8,000 ಟನ್ ಗೋಲ್ಡ್ ಇದೆ, ಟರ್ಕಿಯಲ್ಲಿ ಸಾಧಾರಣ 3,000 ಟನ್ ಗೋಲ್ಡ್ ಇದ್ರೆ, ಸಾಧಾರಣ 4,000 ಟನ್ ಚೈನಾದ ಕೇಂದ್ರ ಬ್ಯಾಂಕಿನಲ್ಲಿ ಇಟ್ಕೊಂಡಿದ್ದಾರೆ. ಆದರೆ ಇತ್ತೀಚೆಗೆ ಮುಂದೆ ಬರ್ತಾ ಬರ್ತಾ ಭಾರತದಲ್ಲಿ ಕೂಡ ಏನಾಯ್ತು ಹೇಳಿದ್ರೆ, ಇನ್ವೆಸ್ಟ್ಮೆಂಟ್ ಮಾಡುವವರಿಗೆ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಈ ಬಂಡವಾಳದ ಸೀಮಾಂತ ಸಾಮರ್ಥ್ಯ ಕುಸಿತ ಇದೆ. ನಾನಂತೇಳಿ 10 ರೂಪಾಯಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನನಗೆ 12 ರೂಪಾಯಿ ಪ್ರಾಫಿಟ್ ಬರುವುದಾದ್ರೆ ಮಾತ್ರ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. 10 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ನನಗೆ 8 ರೂಪಾಯಿ ಬರುವುದಾದ್ರೆ ನನಗೆ ಅದು ಬೇಡ. ಅದಕ್ಕೋಸ್ಕರ ಎಲ್ಲಿ ಲಾಭ ಉಂಟು ಅಂತೇಳಿ ನೋಡಿದಾಗ ನಮ್ಮ ಇನ್ವೆಸ್ಟರ್ಸ್ ಎಂತ ಮಾಡಿದ್ರು ಅಂತ ಹೇಳಿದ್ರೆ, ಈ ಗೋಲ್ಡ್ ಮತ್ತು ಸಿಲ್ವರಿನ ಎಕ್ಸ್ಚೇಂಜ್ ಟ್ರೇಡ್ ಫಂಡ್ ಅಂತ ಒಂದು ಉಂಟು, ಗೋಲ್ಡ್ ETF ಅಂತೇಳಿ, ಸಿಲ್ವರ್ ETF ಅಂತೇಳಿ, ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅದು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಏನಾಯ್ತು, ಆರ್ಟಿಫಿಷಿಯಲ್ ಆಗಿ ಮಾರ್ಕೆಟಲ್ಲಿ ಗೋಲ್ಡಿನ ದರ ವಿಪರೀತ ಜಾಸ್ತಿ ಆಗ್ತಾ ಹೋಯ್ತು. ಫಿಸಿಕಲ್ ಗೋಲ್ಡ್ ಪರ್ಚೇಸ್ ಮಾಡ್ತಾ ಇಲ್ಲ, ಗೋಲ್ಡ್ ಅನ್ನುವಂಥದ್ದು ಒಂದು ಉಂಟಲ್ಲಿ, ಅದನ್ನ ನಾವು ಇವತ್ತು ನಾಮ ಮಾತ್ರಕ್ಕೆ ಕೊಂಡುಕೊಳ್ತಾ ಇದ್ದೇವೆ ಅಂತೇಳಿ ಅದಕ್ಕೆ ನಾಮ ಮಾತ್ರವಾಗಿ ಅದರ ಬೆಲೆ ಜಾಸ್ತಿ ಆಗ್ತಾ ಹೋಯ್ತು. ಇದು ಆಕ್ಚುಲಿ ಆಭರಣ ಪ್ರಿಯರಿಂದಾಗಿ ಬೆಲೆ ಜಾಸ್ತಿ ಆದದ್ದಲ್ಲ. ಮತ್ತೆ ಗೋಲ್ಡ್ ಅನ್ನ ಯಾಕೆ ಜನ ಹೋದ್ರು ಒಂದು 2 ತಿಂಗಳ ಹಿಂದೆ ಮತ್ತು ಮೊನ್ನೆವರೆಗೆ ಅಂತೇಳಿ, ಯುದ್ಧ ಆಗುವುದಕ್ಕಿಂತ ಹಿಂದಿನವರೆಗೂ ಅಂತ ಹೇಳಿದ್ರೆ, ಇದು ಅತ್ಯಂತ ದ್ರವ್ಯತೆ ಇರ್ತಕ್ಕಂಥ ಒಂದು ಮೆಟಲ್ ಇದು. ಮತ್ತೆ ಮಾರಾಟ ಮಾಡಿದ್ರೆ ಆಗ ಆಕ್ಚುಲಿ ಅದು ಜನರಿಗೆ ಗೊತ್ತಿಲ್ಲ. ನಾನು 1 ಲಕ್ಷ ರೂಪಾಯಿ ಕೊಟ್ಟು ಗೋಲ್ಡ್ ತಕೊಂಡ್ರೆ ನಾಳೆ ಮಾರಾಟ ಮಾಡ್ಲಿಕ್ಕೆ ಹೋದ್ರೆ ನಂಗೆ 60,000 ರೂಪಾಯಿ ಸಿಗೋದು. ಆದ್ರೂ ಮನೆಯಲ್ಲಿ ಇಟ್ಟು ಲೆಕ್ಕ ಮಾಡಬಹುದಲ್ಲ ಸರ್, ಮನೆಯಲ್ಲಿ ಒಳಗಿಟ್ಟು ಇಷ್ಟ ಆಯ್ತು ಅಂತ ಲೆಕ್ಕ ಮಾಡಬಹುದು. ಜನರಿಗೆ ತೆಗ್ತಾರೆ, ಯಾಕಂದ್ರೆ ನಮ್ಗೆ ವಾಪಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಮೊನ್ನೆ ಯುದ್ಧದ ನಂತರ ಜನರಿಗೆ ಗೋಲ್ಡ್ ಮೇಲೆ ಭರವಸೆ ಹೋಗ್ತಾ ಉಂಟು ಇವತ್ತು. ಯಾಕಂದ್ರೆ ಯುದ್ಧ ಈ ರೀತಿಯಾಗಿ ನಡೆದು ಬಿಟ್ರೆ, ಅದು ಈಗ ಯುದ್ಧ ಅಂತ ಹೇಳಿದ್ರೆ ಯಾವುದೇ ಒಂದು ಯುದ್ಧದ ನೀತಿಗಳಾಗ್ಲಿ ಅಥವಾ ಈ ಹಿಂದೆ ಮುಂದೆ ಆಗ್ಲಿ ಅಂತೇಳಿಲ್ಲ, ರಾತ್ರಿ ಬೆಳಗಾಗೋದ್ರೊಳಗಡೆ ನ್ಯೂಸ್ ಬರ್ತದೆ ಯುದ್ಧ ಆಗಿದೆ ಅಂತೇಳಿ. ಹಿಂದಿನ ಯುದ್ಧಗಳಂತ ಹೇಳಿದ್ರೆ ಅದಕ್ಕೊಂದು ಯುದ್ಧ ನೀತಿ ಅಂತ ಉಂಟು, ಒಂದು ಪಾಲಿಸಿ ಅಂತ ಉಂಟು. ಈಗೆಲ್ಲ ಏನೇನು ಥರದಲ್ಲಾಗುತ್ತೆ, ಇನ್ವೆಸ್ಟರ್ಸ್ಗೆ ಹೆದರಿಕೆ ಆಗಿದೆ. ಮತ್ತೆ ಮುಖ್ಯವಾಗಿ ನಾನು ಗಮನಿಸಿದ್ದು, ಒಬ್ಬ ಇಕನಾಮಿಸ್ಟ್ ಆಗಿ ಸುಮಾರು ಜನ ಇನ್ವೆಸ್ಟರ್ಸ್ ಈ ಪೋರ್ಟ್ಫೋಲಿಯೋ ಬ್ಯಾಲೆನ್ಸ್ ಮಾಡುವುದರಲ್ಲಿ ಅಷ್ಟು ನಿಪುಣರಾಗಿಲ್ಲ. ಯಾರಿಗೆ ಪೋರ್ಟ್ಫೋಲಿಯೋ ಬ್ಯಾಲೆನ್ಸ್ ಮಾಡ್ತಾರೆ ಅಂತ ಹೇಳಿದ್ರೆ, ನನ್ನ 10% ಅನ್ನ ಚಿನ್ನದಲ್ಲಿಯೋ, 10% ಅನ್ನ ಬೆಳ್ಳಿಯಲ್ಲಿಯೋ, 50% ಅನ್ನ ನಮ್ಮ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ನಮ್ಮ ದೇಶದ ಪೋಸ್ಟ್ ಆಫೀಸ್ನಲ್ಲಿಯೋ, ಅಥವಾ ಇನ್ನೊಂದು 10% ಅನ್ನ ವಿದೇಶಿ ಶೇರ್ಸ್ಗಳ ಮೇಲೂ ಮಾಡಿದ್ರೆ, ಈ ತರ ಬ್ಯಾಲೆನ್ಸ್ ಮಾಡಿದ್ರೆ ಜನ ಪ್ಯಾನಿಕ್ ಆಗೋದಿಲ್ಲ. ಈಗ ಪ್ಯಾನಿಕ್ ಆಗಿ ಎಂತ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಮಾರ್ಕೆಟ್ಗೆ ಹೋಗಿ ಎಲ್ಲ ಸೇಲ್ ಮಾಡ್ತಾ ಇದ್ದಾರೆ. 85,000ದಿಂದ ಸೆನ್ಸೆಕ್ಸ್ ಈಗ 78,000, ನಿಫ್ಟಿ ಕೂಡ 24,000ಗೆ ಇಳಿದಿದೆ. ಅಂದ್ರೆ ಇನ್ವೆಸ್ಟರ್ಸ್ ಪ್ಯಾನಿಕ್ ಆಗಿದ್ದಾರೆ. ಸೊ ಅದೇ ಕಾರಣಕ್ಕಾಗಿ ಗೋಲ್ಡಿನ ಮೇಲೂ ಕೂಡ ಒಂದು ಸ್ವಲ್ಪದಲ್ಲಿ ಈಗ ಇನ್ವೆಸ್ಟರ್ಸ್ಗೆ ಭರವಸೆ ಕಡಿಮೆ ಆಗ್ತಾ ಉಂಟು. ಅದೇ ಅದಕ್ಕಾಗಿ ಗೋಲ್ಡ್ ಇವತ್ತು ಸ್ವಲ್ಪ ಸ್ಟಾಗ್ನೆಂಟ್ ಆಗಿದೆ, ಪ್ರೈಸ್ ಮೇಲೆ ಹೋಗ್ತಾ ಇಲ್ಲ. ಹಾಗಂತೇಳಿ ಕಡಿಮೆ ಅಂತೇಳಿ ಅಲ್ಲ, ಇಟ್ ಇಸ್ ಆಲ್ರೆಡಿ ಹೈ. ಆದ್ರೆ ಅದು ಈಗ ಒಂದು ಹಂತದಲ್ಲಿ ಅಲ್ಲಿ ಸ್ಟಾಗ್ನೆಂಟ್, ನಿರೀಕ್ಷೆ ಮಟ್ಟದಲ್ಲಿ ಬೆಳೀತದೆ ಅನ್ನೋದನ್ನು ಹಂತಕ್ಕೆ ಹೋಗ್ಲಿಲ್ಲ ಅಂತ. ಈ ಇಂಟರ್ನ್ಯಾಷನಲ್ ಜಿಯೋ ಪೊಲಿಟಿಕಲ್ ಟೆನ್ಷನ್ ಜನರನ್ನು ಕಾಡ್ತಾ ಉಂಟು ಇವತ್ತು ಇನ್ವೆಸ್ಟರ್ಸ್ ಅನ್ನು. ಜಿಯೋ ಪೊಲಿಟಿಕಲ್ ಟೆನ್ಷನ್
ಈಗ ಇನ್ನೊಂದು ಪ್ರಶ್ನೆಗಳು ಅಂದರೆ ಯಾವುದರ ಮೇಲೆ ಸರ್ ನಾವೀಗ ಚಿನ್ನ ಬೆಳ್ಳಿ ಬಿಟ್ಟರೆ ಯಾವುದರ ಮೇಲೆ ಇನ್ವೆಸ್ಟ್ ಮಾಡ್ಬೋದು ಈಗ ಏನಾದರೂ ಸಾಧ್ಯತೆ? ಅಂದರೆ ಈಗ ಯುದ್ಧದ ಹಿನ್ನೆಲೆಯಲ್ಲಿ ಮಾತಾಡುವುದಾದರೆ ಈಗ ಸದ್ಯದಲ್ಲಿ ನಾವು ಯಾಕಂತ ಹೇಳಿದರೆ ಆಗ ಒಬ್ಬರು ಸಲಹೆ ಕೊಡ್ತಾಗಲೂ ಕೂಡ ಹೇಳಿದ್ದಾರೆ ಆಲ್ಟರ್ನೇಟಿವ್ ಸೋರ್ಸ್ ಆಫ್ ಎನರ್ಜಿ ಬಗ್ಗೆ ಥಿಂಕ್ ಮಾಡಬೇಕು ಅಂತ ಒಳ್ಳೆ ಸಲಹೆಯನ್ನು ಕೊಟ್ಟಿದ್ದಾರೆ. ಯಾಕಂತೇಳಿ ಸೋಲಾರ್ ಎನರ್ಜಿ ಡೆವಲಪ್ಮೆಂಟ್ ಮಾಡೋದ್ರಲ್ಲಿ ನಾವು ಇನ್ನಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಮತ್ತು ಇನ್ನೋವೇಷನ್ ಎಲ್ಲ ಅಲ್ಲಿ ಮಾಡಬೇಕಾಗಿದೆ. ಅದು ಒಂದು ಕ್ಷೇತ್ರ. ಯಾಕಂತ ಹೇಳಿದ್ರೆ ಆಗಾಗಲೇ ನೀವೇ ಹೇಳಿದ್ದೆ ಅಂತ ಹೇಳಿದ್ರೆ ಎಷ್ಟೇ ಈಗ ಯುದ್ಧ ಆಗಲಿ ಆಗದೆ ಇರಲಿ ವಿಚಾರ ಬೇರೆ. ಹೌದು, ಅಲ್ಲಿ ಇರುವಂತ ಭೂಗರ್ಭದ ಇರುವಂತ ತೈಲ ನಿಕ್ಷೇಪ ಅಂತ ಉಂಟು ಒಂದು 35-40 ವರ್ಷ. ಆಮೇಲೆ ಎಂತ ಮಾಡುದು? ಹೌದು, ಈಗ ಯುದ್ಧ ಆಗ್ಲಿ ಆಗದೆ ಇಲ್ಲ ಅದು ಖಾಲಿ ಆಗ್ತದಲ್ವಾ? ನಾವು ಈಗ 30 ವರ್ಷದ ನಂತರ ಆದ್ರೂ ಒಂದು ವ್ಯವಸ್ಥೆ ಮಾಡ್ಕೊಳ್ಬೇಕಲ್ವಾ? ಸೊ ಅದಕ್ಕೋಸ್ಕರವಾಗಿ ನಾವು ಬದಲಿ ಇಂಧನ ಕ್ಷೇತ್ರ ಯಾವುದೆಲ್ಲ ಉಂಟು, ಈಗ ಇಲೆಕ್ಟ್ರಾನಿಕ್ ವೆಹಿಕಲ್ಸ್ ಕ್ಷೇತ್ರಗಳಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಖಂಡಿತ ಆ ಕ್ಷೇತ್ರದ ಷೇರುಗಳಿಗೂ ಕೂಡ ಇನ್ನು ಮುಂದೆ ಒಳ್ಳೆ ಡಿಮ್ಯಾಂಡ್ ಬರ್ತದೆ ಇಲೆಕ್ಟ್ರಾನಿಕ್ ವೆಹಿಕಲ್ಸ್ಗಳಲ್ಲಿ, ಸೋಲಾರ್ ಎನರ್ಜಿಯಲ್ಲಿ. ಮತ್ತೆ ಸಾಧಾರಣ 2010 ನಂತರ ನಾವು ಒಂದು ಟಾಪಿಕನ್ನು ನಮ್ಮ ದೇಶದ ಆರ್ಥಿಕ ತಜ್ಞರಾಗಲಿ ಅಥವಾ ಪಾಲಿಸಿ ಫ್ರೇಮರ್ಸ್ ಆಗಲಿ ಚರ್ಚೆನೇ ಮಾಡೋದಿಲ್ಲ. ಅದು ಯಾವುದು ವಿಚಾರ ಅಂತ ಹೇಳಿದರೆ ಈ ನಾನ್ ಕಮರ್ಷಿಯಲ್ ಎನರ್ಜಿ ಉಂಟಲ್ಲ, ವಾಣಿಜ್ಯೇತರ ಎನರ್ಜಿಗಳಂತ ಬಯೋಗ್ಯಾಸ್ ಇರಲಿ, ಗೋಬರ್ ಗ್ಯಾಸ್ ಆಗಿರಲಿ, ಸೋಲಾರ್ ಎನರ್ಜಿ, ವಿಂಡ್ ಪವರ್, ಟೈಡಲ್ ಪವರ್ ಇತ್ಯಾದಿಗಳು ಉಂಟಲ್ಲ, ಇದೆಲ್ಲ ವಿಷಯವೇ ಅಲ್ಲ. ನಮಗೆ ಎಂತ ಎನರ್ಜಿ ಅಂತ ಹೇಳಿದ್ರೆ ಒಂದ ಹೈಡಲ್ ಇಲ್ಲ ಥರ್ಮಲ್, ಅದು ಬಿಟ್ಟರೆ ಬೇರೆ ಇಲ್ಲ ಅಂತೇಳಿ ನಾವು ಕಳೆದ ಒಂದು 15 ವರ್ಷಗಳಿಂದ ನಾವು ಈ ಚರ್ಚೆ ಮಾಡೋದನ್ನು ನಿಲ್ಲಿಸಿಬಿಡಿ. ಈಗ ಅದನ್ನು ನಾವು ಪುನರುಜ್ಜೀವನಗೊಳಿಸಬೇಕಾಗಿದೆ. ಗೋಬರ್ ಗ್ಯಾಸ್ ಈಗ ಹಳ್ಳಿಗಳಲ್ಲಿ ಈಗ ಪೇಟೆಗಳಲ್ಲಿ ದನ ಸಾಕ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಇಟ್ಕೊಳ್ಳುವ, ಹಳ್ಳಿಗಳಲ್ಲಿ ಈಗ ಹಟ್ಟಿ ಕೊಟ್ಟಿಗೆ ಕಟ್ಲಿಕ್ಕೆ ಆಗೋದಿಲ್ವಾ, ಗದ್ದೆ ಇಲ್ವಾ, ಜನರು ಹೇಳುವುದು ಈಗಿನ ಮಕ್ಕಳು ಮಾಡುವುದಿಲ್ಲ ಅಂತ ಹೇಳುದು. ಈಗಿನ ಮಕ್ಕಳು ಹೇಳಿ ಕೊಡಬೇಕು. ಈ ಕೊಲ್ಲಿ ರಾಷ್ಟ್ರಕ್ಕೆ ಹೋದ ಮಾಡಿದ್ದಂಥದ್ದು ಈಗ ವಾಪಸ್ ಬರ್ಲಿಲ್ವ ಸಮಸ್ಯೆ ಅಂತ ಹೇಳಿ. ಅದಕ್ಕೋಸ್ಕರ ಗೋಬರ್ ಗ್ಯಾಸ್ ಪ್ಲಾಂಟ್ಗಳು ಉತ್ಪಾದನಾ ಕ್ಷೇತ್ರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಮತ್ತೆ ದೇಶೀಯವಾಗಿ ನಾವು ನಮ್ಮ ಇದು ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟಿನ ಪ್ರಕಾರ ನಮ್ಮ ದೇಶ ಸ್ಥಳೀಯ ಉತ್ಪನ್ನಗಳನ್ನೇ ಬಳಸಿಕೊಂಡು, ಉದಾಹರಣೆಗೆ ನಾನು ಡ್ರೈಲ್ಯಾಂಡ್ ಫಾರ್ಮಿಂಗ್ ಮಾಡಬಹುದು, ಅಥವಾ ಎಲ್ಲೆಲ್ಲಿ ಖಾಲಿ ಜಾಗ ಇದೆ ಅದನ್ನು ನಾವು ಈ ಮೀನುಗಾರಿಕೆಗೆ ಬಳಸಿಕೊಳ್ಬಹುದು. ಫಿಶ್ ಸಾಕುವುದರ ಮೂಲಕ, ಏಡಿ ಸಾಕುವುದರ ಮೂಲಕ ಅದನ್ನ ಬಳಸ್ಕೊಳ್ಬಹುದು. ಮತ್ತೆ ಹೂವಿನ ಬೆಳೆಗಳನ್ನ ಬೆಳಲಿಕ್ಕೆ ಅವಕಾಶ ಉಂಟು. ಅಂದರೆ ಈ ರೀತಿ ನಾವು ಆಲೋಚನೆ ಮಾಡಿದರೆ, ಯಾಕಂದರೆ ನಾವು ಸುಮ್ಮನೆ ಹೀಗೆ ಸಣ್ಣ ವಿಷಯ ಅಂತ ಅನಿಸ್ತೋದು. 1 kg ಇದು ಡ್ರಮ್ ಸ್ಟಿಕ್ ನುಗ್ಗೆಕಾಯಿ ಉಂಟಲ್ಲ, ಕೆಲವು ಸಲ ಕೆಜಿಗೆ 300-400 ರೂಪಾಯಿ ಉಂಟು. ಹಾಗಾದ್ರೆ ಇವತ್ತು ಯಾಕೆ ನಮ್ಮ ರೈತರು ಬೆಳಿಲಿಕ್ಕೆ ಅದನ್ನ ಮನಸ್ಸು ಮಾಡೋದಿಲ್ಲ? ನಾವು ನಮ್ಮ ಅಂಗಳದಲ್ಲಿ ಬೆಳೀತಾ ಇತ್ತು ಮೊದಲು. ಈಗ ಮಾರ್ಕೆಟಿಗೆ ಹೋದ್ರೆ 300-400 ರೂಪಾಯಿ ಕೊಟ್ಟು ತಗೊಂಡು ಬರ್ತೀವಲ್ಲ. ಇಂಥ ಬಗ್ಗೆ ಸಣ್ಣ ವಿಚಾರ ಅನ್ಸಿರ್ಬೋದು. ಒಬ್ಬ ಅದು ಹೇಳಿದ ಕೈ ಕೇಸರಾದ್ರೆ ಬಾಯಿ ಮೊಸರು ಅಂತ ಹೇಳ್ತಾರಲ್ವಾ. ಹಾಗಾಗಿ ಕೃಷಿತೋ ನಾಸ್ತಿ ದುರ್ಭಿಕ್ಷಮ್ ಅಂತೇಳಿ ಒಂದು ಮಾತಿದೆ. ಹಾಗಾಗಿ ಕೃಷಿಯನ್ನ ಸಣ್ಣ ಮಟ್ಟದಲ್ಲಿ ಆಗಲಿ ದೊಡ್ಡ ಮಟ್ಟದಲ್ಲಿ ಆಗಲಿ ಪುನರುಜ್ಜೀವನಗೊಳಿಸಬೇಕು. ಆ ಕ್ಷೇತ್ರಗಳಿಗೆ ನಾವು ಒಂಥರ ಜೆಂಟಲ್ಮೆನ್ ಫಾರ್ಮಿಂಗ್ ಬರಬೇಕಿದೆ. ಆ ಜೆಂಟಲ್ಮೆನ್ ಫಾರ್ಮಿಂಗ್ ನಲ್ಲಿ ಇನ್ವೆಸ್ಟರ್ಸ್ ಒಬ್ಬ ಎಜುಕೇಟೆಡ್ ರಿಟೈರ್ಡ್ ಆಫೀಸರ್ ಆಗಿರ್ಲಿ, ಅವನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 4 ಜನ ಉದ್ಯೋಗ ಸಿಗ್ತಾರೆ, ಪರಿಸರ ಸಹ್ಯವಾಗಿರ್ತಾರೆ, ಕಾರ್ಬನ್ ಡೈಆಕ್ಸೈಡ್ ಏನು ರಿಲೀಸ್ ಆಗೋದಿಲ್ಲ ಅದರಿಂದ. ಸೊ ಈ ಕ್ಷೇತ್ರವನ್ನು ಹುಡುಕಬೇಕಂತ ಹೇಳುದು. ನೋಡಿ, ಈಗ ಪೆಟ್ರೋಲ್ ಅಲ್ಲಿ ನೋಡಿ ಎಥನಾಲ್ ಅನ್ನ ತಂದು ಅದು ಕೃಷಿ ಉತ್ಪನ್ನ, ಅದು ಕೃಷಿ ಉತ್ಪನ್ನ. ಕಬ್ಬು, ಜೋಳ, ಜತ್ರೋಪ, ಇದು ಹೊಂಗೆ ಅದರದ್ದು ಉಪ ಉತ್ಪನ್ನ ಅದು ಅಲ್ಲ. ಎಥನಾಲ್, ಕಬ್ಬು, ಜೋಳ, ಮೆಕ್ಕೆಜೋಳ ಇವುಗಳನ್ನೆಲ್ಲ ಮಾಡಿ ಅದನ್ನ ಹೌದು ಬಿ ಹೆವಿ, ಸಿ ಹೆವಿ, ಮೊಲಾಸಸ್ ಅಂತೆಲ್ಲ ಹೇಳ್ತಾರೆ. ದರ ನೋಡಿ 60-85 ರೂಪಾಯಿ ಒಳಗಿದೆ ಅದರದ್ದು. ಹೌದು, 60-85 ರೂಪಾಯಿ ಒಳಗೆ. ಪರಿಸರ ಸಹ್ಯ ದೇಶದ ಪೆಟ್ರೋಲ್ನ 20% ಅದು ನೋಡ್ಕೊಳ್ತಾ ಇದೆ. ಅದು ಕೃಷಿಯಿಂದ ಬಂದಿರೋದು. ಅದೇ ಕೃಷಿ ಮೂಲ ಕೃಷಿಜನ್ಯವಾದಂತಹ ಈ ಬಯೋ ಪ್ಲಾಂಟ್ಸ್ ಗಳನ್ನ ನಾವು ಈ ಜತ್ರೋಪ ಇತ್ಯಾದಿಗಳನ್ನೆಲ್ಲ ದೊಡ್ಡ ಪ್ಲಾಂಟೇಶನ್ ಮಾಡಿ ಅದನ್ನು ಸಂಸ್ಕರಣೆ ಮಾಡಿದ್ರೆ ಬಹುಶಃ ಅದಕ್ಕೆ ಬೇರೆ ತರದ ಲಾಬಿಗಳು ಇರಬಹುದು. ಯಾಕಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲದ ವ್ಯಾಪಾರವೇ ಮುಖ್ಯ ಇದ್ದಾಗ ಈ ವ್ಯಾಪಾರ ಮಾಡಲಿಕ್ಕೆ ಅವರಿಗೆ ಮನಸ್ಸು ಬಾರದೇನೆ ಅದಕ್ಕೆ ಉತ್ತೇಜನ ಕೊಡದೇ ಇದ್ದಿರಲೂಬಹುದು. ಆದ್ರೆ ಈಗ ಅನಿವಾರ್ಯತೆ ಬಂದಿದೆ. ಇವತ್ತಲ್ಲ ನಾಳೆಗೆ ಅನಿವಾರ್ಯತೆ ಬಂದೇ ಬರ್ತದೆ. ನಾವು ದೇಶೀಯವಾಗಿ ಇರ್ತಕ್ಕಂತಹ ಈ ವಾಣಿಜ್ಯೇತರ ಇಂಧನ ಮೂಲಗಳನ್ನು ಅಭಿವೃದ್ಧಿ ಪಡಿಸಲೇಬೇಕು. ಖಂಡಿತ ಅನಿವಾರ್ಯ ಇದು. ಸರ್, ಈಗ ಮಾತಾಡ್ತಾ ಹೋದಾಗೆ ಹಿರಿಯರು ವಿಶೇಷವಾಗಿ ಯುದ್ಧ ಅಂದ ಕೂಡಲೇ ಟೆನ್ಷನ್ ಹೆಚ್ಚಾಗಿ ಮಾಡುವಂಥದ್ದು ಹಿರಿಯ ನಾಗರಿಕರು, ನಿವೃತ್ತರೆಲ್ಲ. ಅವ್ರು ನಿವೃತ್ತಿ ಆದಮೇಲೆ ಎಲ್ಲೋ ಒಂದು ಬಿಸ್ನೆಸ್ ಎಲ್ಲ ಮಾಡಲಿಕ್ಕೆ ಹೊರಡೋದಿಲ್ಲ, ಮಾಡಿದರೂ ಅದು ಗಟ್ಟಿ ನಿಲ್ಲೋದಿಲ್ಲ ಅನ್ನೋ ಒಂದು ಭಯ ಇರುತ್ತೆ. ಮತ್ತು ಕೆಲವು ಕಡೆಯಲ್ಲಿ ಹಣ ಹಾಕ್ಕೊಂಡು ಕಳ್ಕೊಂಡಂಥ ಉದಾಹರಣೆಗಳು ಇರ್ತದೆ. ಆದರೆ ಬಹುತೇಕವಾಗಿ 99% ಮಂದಿ
ಫಿಕ್ಸ್ಡ್ ಡೆಪಾಸಿಟ್ ಇಟ್ಟಿರ್ತಾರೆ. ಅದು ನಾವು ಈಗ ಹೇಳಿದಾಗೆ ಪೋಸ್ಟ್ ಆಫೀಸ್ ಇರ್ಬೋದು, ಬ್ಯಾಂಕ್ ಇರ್ಬೋದು, ಅಥವಾ ಸಂಬಂಧಪಟ್ಟ ವಿಚಾರ ಇದರಲ್ಲಿ ಇರ್ಬೋದು. ಆ ಮಾತುಕತೆ ಮುಂದುವರಿಸೋದು ಕರೆ ಇದೆ, ಮುಂದೆ ಪ್ರಶ್ನೆ ಕೇಳ್ತೇನೆ. ನಮಸ್ಕಾರ. ನಮಸ್ತೆ, ನಾನೇ ಸೂರ್ಯಪ್ರಸಾದ್ ಮಾತಾಡ್ತಿರೋದು. ಹೇಳಿ ಸರ್. ಈಗ ನಾವು ಗ್ರಾಮೀಣ ಪ್ರದೇಶದ ಬಗ್ಗೆ ಗಮನ ಕೊಡ್ಬಹುದು. ಮತ್ತೆ ನಾವ್ ಹೇಳ್ತೀವಲ್ಲವ, ಸ್ವಾವಲಂಬಿ ಭಾರತ, ಸ್ವಾಭಿಮಾನಿ ಭಾರತ ಅಂದ್ರೆ ನಮ್ಮಲ್ಲಿ ಇರುವಂತದ್ದನ್ನು ಏನು ಗ್ರಾಮೀಣದಲ್ಲಿ ಈ ಪ್ರದೇಶದಲ್ಲಿ ಏನೆಲ್ಲ ಬೆಳೆಸ್ತೇವೆ ಅದಕ್ಕೆ ಒಂದು ಈಗ ಮಹತ್ವ ಬರುವಂತದ್ದು ಈಗ ಬಂದಿದೆ. ಯಾಕೆಂದ್ರೆ ನೋಡಿ, ಈಗ ಗೋಬರ್ ಗ್ಯಾಸ್ ಹೇಳಿದ್ರು, ಪ್ರತಿಯೊಂದು ಮನೆಯಲ್ಲಿ ಒಂದು ನಮ್ಮ ಈಗ ಗೋಶಾಲೆಗಳಿದೆ ನೋಡಿ, ಅಲ್ಲಿಂದ ನಾವು ಗೋವುಗಳ ಎಂತದ್ದು ಸಗಣಿ ಆಗಿರ್ಬೋದು, ಮಲಮೂತ್ರಗಳು, ಇದರ ಬಗ್ಗೆ ಒಂದು ಇದು ಮಾಡಿದ್ರೆ ಗ್ಯಾಸ್ ಈಗ ಸಮಸ್ಯೆ ಬಂತಲ್ಲ, ಇದಕ್ಕೆ ಪ್ರತಿಯೊಂದು ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ, ಪುರಸಭೆ ಮಟ್ಟದಲ್ಲಿ ಇದನ್ನು ಕಾರ್ಯರೂಪಕ್ಕೆ ತಂದ್ರೆ ಭಾರಿ ಪರಿಣಾಮ ಬೀಳ್ಬಹುದು. ಇನ್ನೊಂದು ಕಸದಿಂದ ರಸ, ಜತ್ರೋಪ ಗಿಡಗಳನ್ನು ನಾವು ಬೆಳೆಸಬಹುದು. ಕಸದಿಂದ ರಸ ಅಂದ್ರೆ ನಮ್ಮಲ್ಲಿ ಎಷ್ಟೋ ವೇಸ್ಟೇಜ್ಗಳಾಗ್ತವೆ ನೋಡಿ, ಪ್ರತಿ ಒಂದು ಗ್ರಾಮ ಮಟ್ಟದಲ್ಲಿ ನೋಡ್ಕೊಳ್ಳಿ, ನಗರ ಮಟ್ಟದಲ್ಲಿ ನೋಡ್ಕೊಳ್ಳಿ, ಆ ವೇಸ್ಟೇಜ್ಗಳನ್ನು ಶೇಖರಣೆ ಮಾಡಿ ಅಲ್ಲಿ ನಿಮ್ಗೆ ವೆಹಿಕಲ್ಗಳಿಗೆ ಗ್ಯಾಸ್ ಅನ್ನು ಉತ್ಪಾದನೆ ಮಾಡುವಂತದ್ದು ಕೆಲಸ ಮಾಡಬಹುದು. ಇದನ್ನು ಸರ್ಕಾರಗಳು ಮತ್ತೆ ಖಾಸಗಿ ಸಂಸ್ಥೆಗಳು ಮತ್ತೆ ಈಗ ದುಬೈಯಿಂದ ಬೇರೆ ಕಡೆಯಿಂದೆಲ್ಲ ಉದ್ಯೋಗದಲ್ಲಿದ್ದವರು ಊರಿಗೆ ಬರ್ತಾರಲ್ಲ, ಇವರೆಲ್ಲ ಒಂದು ಬಂಡವಾಳ ಹಾಕಿಕೊಂಡು ಮಾಡಿದ್ರೆ ದೇಶದ ಅಭಿವೃದ್ಧಿಗೂ ಪೂರಕವಾಗಿರ್ತದೆ, ನಿರುದ್ಯೋಗ ಸಮಸ್ಯೆಯೂ ಕಡಿಮೆ ಆಗುತ್ತೆ, ಮತ್ತೆ ಬೇರೆ ದೇಶವನ್ನು ಡಿಪೆಂಡ್ ಮಾಡೋದು ಕೂಡ ನಾವು ಕಡಿಮೆ ಆಗ್ತದೆ ಅನ್ನೋದು ನನ್ನೊಂದು ಸಲಹೆ. ನಿಮ್ಮ ರೀತಿಯಲ್ಲಿ ಎಲ್ಲರೂ ಆಲೋಚನೆ ಮಾಡಿದ್ರೆ ನಾವು ಯುದ್ಧದ ಬಗ್ಗೆ ಭಯ ಪಡಬೇಕಾಗೇ ಇಲ್ಲ ಸರ್. ನಿಮ್ಮ ರೀತಿ ಎಲ್ಲರೂ ಯೋಚನೆ ಮಾಡಿ ಅದನ್ನು ಕಾರ್ಯರೂಪಕ್ಕೆ ತಂದ್ರೆ ಒಳ್ಳೆ ವಿಚಾರಗಳನ್ನು ಹೇಳಿದ್ರೆ. ಸೂರ್ಯಪ್ರಕಾಶ್ ಅವರು ಧನ್ಯವಾದಗಳು ನಿಮಗೆ ಕರೆ ಮಾಡಿದ್ದಕ್ಕಾಗಿ. ಒಳ್ಳೆ ವಿಚಾರ ಬಹಳ. ಹೌದು, ಯಾಕಂತ ಅವ್ರು ಒಂದು ಸಲಹೆ ಕೊಡುದು ಅಂತ ಹೇಳಿದ್ರೆ, ಈಗ ಕೊರೋನಾ ಟೈಮಲ್ಲಿ ನಾವು ಲಾಕ್ಡೌನ್ ಆದಾಗ ಕೆಲಸ ಇಲ್ದವರು ಹೊಸ ನಮೂನೆ ವೃತ್ತಿಯನ್ನು ಅಲ್ಲಲ್ಲೇ ಮಾಡ್ಕೊಂಡಿದ್ದಾರೆ ಅಂತೇಳಿ ನಾವು ನಮ್ಮ ಕಣ್ಣು ಮುಂದೆ ನಡೆದಿದೆ. ಹಾಗೆ ಅಲ್ಲಿಂದ ವಾಪಸ್ ಆದವರು ತಲೆಬಿಸಿ ಮಾಡ್ಕೊಳ್ಳೋದು ಬೇಡ ಅಂತ, ಮನಸ್ಸಿದ್ದೇ ಮಾರ್ಗ ಉಂಟು ಅನ್ನೋದನ್ನ ಅವರು ಬಹಳ ಚಂದವಾಗಿ ಹೇಳಿದ್ದಾರೆ. ಈಗ ಫಿಕ್ಸೆಡ್ ಡೆಪಾಸಿಟ್ ಬಗ್ಗೆ ಮಾತಾಡ್ತಾ ಹೋದಾಗೆ ನಾನು ಹೇಳಿದೆ, ಬ್ಯಾಂಕಲ್ಲಿ ಇಡ್ತಾರೆ, ಪೋಸ್ಟ್ ಆಫೀಸಲ್ಲಿ ಇಡ್ತಾರೆ, ಆಮೇಲೆ ಸೊಸೈಟಿಗಳಲ್ಲಿ ಸಂಬಂಧಪಟ್ಟ ಹಾಗೆ ಅವರ ಆಯ್ಕೆಯ ಪ್ರಕಾರ ಇಟ್ಟಿರ್ತಾರೆ. ಈಗ ಎಫ್ ಡಿಯಲ್ಲಿ ಏನಾದರೂ ಹಿಂದೆ ಬಹಳ ಎಫ್ ಡಿ ಇತ್ತು, ಈಗೆಲ್ಲ ಕಡಿಮೆ ಆಗ್ತಾ ಬರ್ತಾ ಇದೆ. ಏನು ರೇಟ್ ಆಫ್ ಇಂಟ್ರೆಸ್ಟ್ ಏನಾದರೂ ವ್ಯತ್ಯಾಸಗಳು ಆಗ್ಬೋದು ಸರ್ ನಿಮ್ಮ ಅಧ್ಯಯನ ಪ್ರಕಾರ? ಯಾಕೆ ಅಂತಂದ್ರೆ, ಈಗ ಬಡ್ಡಿ ದರ ನಿಗದಿ ಆಗೋದು ಒಂದು ದೇಶದ ಕೇಂದ್ರ ಬ್ಯಾಂಕು ತೆಗೆದುಕೊಳ್ತಕ್ಕಂಥ ನಿರ್ಣಯದ ಮೇಲೆ. ಈ ರೆಪೋ ದರ ಮತ್ತು ರಿವರ್ಸ್ ರೆಪೋ ದರ ಅಂತ ಏನಿದೆ, ಇದರ ಆಧಾರದ ಮೇಲೆ ನಿರ್ಧಾರ ಆಗ್ತದೆ.